ಕರ್ಗ ಹುಟ್ಟಿದ್ದಲ್ಲಿ. ಕರ್ಗ ಅಂದರೇನು? ಕರ್ಗದಲ್ಲಿ ಯಾವ ದೇವಿಯನ್ನ ಪೂಜಿಸುತ್ತಾರೆ? ಈ ಎಲ್ಲ ಮಾಹಿತಿಯನ್ನ ತಿಳಿಯಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಅಂದ ಕೂಡಲೇ IT-BT ನಗರ ಎಂದು ಜಗತ್ತಾದ್ಯಂತ ಮಾತಾಡಿಕೊಳ್ಳುತ್ತಾರೆ. ಹಾಗೆಯೇ ಇದೇ ಕಾರಣ ಬೆಂಗಳೂರು ಇತ್ತೀಚೆಗೆ ಹೆಸರುವಾಸಿಯಾಗಿದೆ. ಮಾಹಿತಿ ತಂತ್ರಜ್ಞಾನಗಳ ಚಟುವಟಿಕೆಗಳ ಬೀಡಾಗಿರುವ ಈ ಮಹಾನ್ ದೈತ್ಯ ನಗರ ಇಂದು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು, ಮೆಟ್ರೋ, ಐಷಾರಾಮಿ ಓಲ್ವೋ ಬಸ್ಗಳು ಹಾಗೂ ದೊಡ್ಡ ದೊಡ್ಡ ದೈತ್ಯಾಕಾರದ ಬಿಲ್ಡಿಂಗ್ಗಳನ್ನು ಕೂಡ ನೀವು ನೋಡಬಹುದು. ಇದು ಬದಲಾಗುತ್ತಿರುವ ಕಾಲ ಜೊತೆಗೆ ಬೆಂಗಳೂರು ಕೂಡ ಹೆಜ್ಜೆ ಹಾಕುತ್ತದೆ ಎಂದು ತೋರಿಸುತ್ತದೆ. ಈ ನಗರವು ದೊಡ್ಡದಾಗಿ ಬೆಳೆಯುತ್ತಾ ಹೊಸತನಕ್ಕೆ ತಕ್ಕಂತೆ ಬದಲಾಗಿದ್ದರೂ ತನ್ನ ಕುರಿತಾಗಿರುವ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾತ್ರ ಬಿಟ್ಟುಕೊಟ್ಟಿಲ್ಲ. ಅದುವೇ ಈ ಬೆಂಗಳೂರು ನಗರದ ಹೆಗ್ಗಳಿಕೆ. ನಗರದಲ್ಲಿ ನಡೆಯುವ ಕರಗವೇ ಆಗಲಿ, ಕಡಲೆಕಾಯಿ ಪರಿಷೆ ಆಗಲಿ, ದೊಡ್ಡಮ್ಮ ಅಣ್ಣಮ್ಮ ದೇವಿ ಉತ್ಸವಗಳೇ ಆಗಲಿ, ನಮ್ಮ ನಗರ ಅಂದರೆ ಬೆಂಗಳೂರು ನಗರ ಎಲ್ಲದಕ್ಕೂ ಸೈ ಎನ್ನುತ್ತದೆ. ಯಾಕಂದರೆ ಈ ಉತ್ಸವಗಳು ಕೇವಲ ನಿನ್ನೆ ಮೊನ್ನೆಯದಲ್ಲ. ಈ ಆಚರಣೆಗಳು ನೂರಾರು ವರ್ಷಗಳಿಂದ ಈ ನೆಲದಲ್ಲಿ ನಡೆದುಕೊಂಡು ಬಂದಿವೆ. ಅಂತಹದೇ ಒಂದು ಅದ್ಭುತವಾದಂತಹ ಆಚರಣೆಯೇ ಅದು ಕರಗ. ಕರಗ ಅಂದರೆ ಕ ಅಂದರೆ ಕೈಯಲ್ಲಿ ಮುಟ್ಟದೆ, ರ ಅಂದರೆ ರುಂಡದ ಮೇಲೆ, ಗ ಅಂದರೆ ಗತಿಸುವುದು ಎಂದು ಹೇಳಲಾಗುತ್ತದೆ. ಮಡಿಕೆಯ ಮೇಲೆ ಹೂವಿನ ಮೆರುವೆ ಅಂದರೆ ಪಿರಮಿಡ್ ಶೇಪ್ ಅಲ್ಲಿ ಇಟ್ಟು ಅದನ್ನೇ ತಲೆಯ ಮೇಲೆ ಧರಿಸಲಾಗುವುದು. ತಿಗಳರ ಸಮುದಾಯದ ಜನರು ಆಚರಿಸುವ ಈ ಹಬ್ಬದ ಆಚರಣೆಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಈ ಹಬ್ಬಕ್ಕೆ ಕಾರಣವನ್ನು ಹುಡುಕುತ್ತಾ ಹೋದರೆ ಅದು ಮಹಾಭಾರತಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ಮಹಾಭಾರತದ ಪಾಂಚಾಲಿ ದ್ರೌಪದಿಯನ್ನ ಆದಿಶಕ್ತಿಯ ರೂಪವೆಂದು ಇಲ್ಲಿ ನಂಬಲಾಗಿದೆ. ಕುರುಕ್ಷೇತ್ರ ಕಾಳಗ ಮುಗಿದು ಪಾಂಡವರೆಲ್ಲರೂ ಕೈಲಾಸಕ್ಕೆ ಮರಳುತ್ತಾರೆ. ಪಾಂಡವರ ಮುಂದೆ ಹೋಗುತ್ತಾ ದ್ರೌಪದಿಯು ಅವರನ್ನು ಹಿಂಬಾಲಿಸಿಕೊಂಡು ಒಬ್ಬಳೇ ಬರುತ್ತಿರುತ್ತಾಳೆ. ಪಾಂಡವರು ಮತ್ತು ದ್ರೌಪದಿಯ ನಡುವೆ ದೂರ ಹೆಚ್ಚಾದಾಗ ತಿರಾಸುಕನೆಂಬ ರಾಕ್ಷಸನು ಒಬ್ಬಂಟಿಯಾಗಿದ್ದ ದ್ರೌಪದಿಗೆ ಕಾಟ ಕೊಡಲು ಪ್ರಾರಂಭಿಸುತ್ತಾನೆ. ಆಗ ದ್ರೌಪದಿಯು ಕೂಗಿದರೂ ಕೂಡ ಪಂಚ ಪಾಂಡವರು ದೂರ ಹೋಗಿದ್ದರಿಂದ ಅವಳ ಕೂಗನ್ನ ಅವಳನ್ನು ನೋಡದೆ ಮುಂದೆ ಹೋಗುತ್ತಾರೆ. ಆಗ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ರಾಸುರನನ್ನು ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಯನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿಸುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲ ಸೇರಿ ಆ ರಾಕ್ಷಸರನ್ನು ಎದುರಿಸಿ ಅವನನ್ನ ಕೊಲ್ಲುತ್ತಾರೆ. ಹೀಗೆ ಮಕ್ಕಳನ್ನು ಹುಟ್ಟಿಸಿದ ದ್ರೌಪದಿ ತಾಯಿ ಆದಿಶಕ್ತಿಯಾಗಿ ಮತ್ತು ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗುವುದು ಈ ಮಕ್ಕಳಿಗೆ ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ಅವಳು ಹೋಗದಂತೆ ತಡೆಯಲು ಕೃಷ್ಣನಲ್ಲಿ ಅವರು ಕೇಳಿಕೊಳ್ಳುತ್ತಾರೆ. ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿದ್ದ ಕತ್ತಿಯಿಂದ ತಮ್ಮ ಎದೆಯನ್ನು ತಿವಿದುಕೊಳ್ಳುತ್ತಾರೆ. ಇದನ್ನೇ ಕರಗದ ಹಬ್ಬದ ಸಂದರ್ಭದಲ್ಲಿ ಅಗಲು ಸೇವೆ ಎನ್ನುತ್ತಾರೆ. ಆಗ ಮಕ್ಕಳು ನಮಗೆ ನೀನಿಲ್ಲದೆ ಇನ್ಯಾರೋ ದಿಕ್ಕು, ನೀನು ಹೋಗಬೇಡ ಎಂದು ಅವಲತ್ತುಕೊಳ್ಳುತ್ತಾರೆ. ಇದನ್ನು ನೋಡಿದ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವ ಮಾತು ನೀಡುತ್ತಾಳೆ. ಆ 3 ದಿನಗಳೇ ಈ ಕರಗ ಹಬ್ಬದ ಉತ್ಸವ. ಅಂದು ದ್ರೌಪದಿಯಿಂದ ಹುಟ್ಟಿದ ವೀರಕುಮಾರರೇ ತಾವು ಎಂದು ಈ ತಿಗಳ ಸಮಾಜದವರು ಈ ಆಚರಣೆಯನ್ನು ಇಲ್ಲಿ ಮಾಡುತ್ತಾರೆ. ಐತಿಹಾಸಿಕ ಬೆಂಗಳೂರು ಕರಗದ ಸಂದರ್ಭದಲ್ಲಿ ತಾಯಿಯನ್ನು ಚಿಕ್ಕಪೇಟೆಯ ಮಸ್ತಾನ್ ದರ್ಗಾಕ್ಕೆ ಕೂಡ ಭೇಟಿ ಕೊಡಲಾಗುತ್ತದೆ. ಇದು 300 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯವಾಗಿದೆ. ಈ ಸಂಪ್ರದಾಯದಂತೆ KR ಮಾರುಕಟ್ಟೆ ವೃತ್ತದಲ್ಲಿರುವಂತಹ ಮಸ್ತಾನ್ ದರ್ಗಾಗೆ ಭೇಟಿ ನೀಡಿ ಒಂದು ಸುತ್ತು ದರ್ಗಾ ಸುತ್ತಿ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾರೆ. ಈ ವೇಳೆ ಮುಸಲ್ಮಾನರು, ಹಿಂದೂಗಳು ಕೂಡ ಉಪವಾಸ ಮಾಡಿ ದೇವರ ಆಗಮನಕ್ಕೆ ಕಾಯುತ್ತಿರುತ್ತಾರೆ. ಇದು ಈ ಕರಗ ಆಚರಣೆಯ ವಿಶೇಷತೆಯಾಗಿದೆ.
ಶತಮಾನದ ಇತಿಹಾಸ ಹೊಂದಿರುವ ವಿಶ್ವ ಪ್ರಸಿದ್ಧ ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಆದಿಶಕ್ತಿಯನ್ನು ಗುರುತಿಸಿ ಆರಾಧಿಸುವ ಹಲವಾರು ಸಂಪ್ರದಾಯದಲ್ಲಿ ಕರಗ ಮಹೋತ್ಸವ ಒಂದು ತುಂಬಾನೇ ಪ್ರಸಿದ್ಧಿ. ಕರಗ ಅಥವಾ ಕರಕ ಎಂಬ ಮಾತಿಗೆ ಕುಂಭ ಎಂಬ ಅರ್ಥ ಇದೆ. ಕರಗದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಕೇತವನ್ನು ಹೊಂದಿದೆ ಎನ್ನುವ ಪ್ರತೀತಿ ಇದೆ. ಕ ಅಂದರೆ ಕೈಯಿಂದ ಮುಟ್ಟದೆ, ರ ಎಂದರೆ ರುಂಡದ ಮೇಲೆ ಧರಿಸಿ, ಗ ಎಂದರೆ ಗತಿಸುವುದು ಅಥವಾ ತಿರುಗುವುದು ಎಂಬ ಅರ್ಥ ವಿವರಣೆ ಈ ಕರಗದ ಬಳಕೆಯಲ್ಲಿದೆ. ವೈನಿಕುಲ ಅಂದರೆ ತಿಗುಳರ ಕ್ಷತ್ರಿಯ ಜನಾಂಗದವರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಕೆ ಒಪ್ಪಿಸುವ ಆಚರಣೆ ಈ ಕರಗವಾಗಿದೆ. ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಚೈತ್ರ ಹುಣ್ಣಿಮೆಯಂದು ಕರಗವನ್ನ ಆಚರಿಸಲಾಗುತ್ತದೆ. ಕರಗ ಹಬ್ಬದ ಆಚರಣೆ ಹಿಂದೂ ತೂಗುದೈತಿಯ ಕ್ಯಾಲೆಂಡರ್ ಮೊದಲ ತಿಂಗಳ ಸಪ್ತಮಿಯಿಂದ ಶುರುವಾಗಿ 11 ದಿನಗಳ ಕಾಲ ನಡೆಯುತ್ತದೆ. ಆ 11 ದಿನಗಳ ಗಡುವಿನಲ್ಲಿ 3 ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮೊಂದಿಗೆ ಇರುತ್ತಾಳೆಂದು ತಿಗಳರ ನಂಬಿಕೆಯಾಗಿದೆ. ಕರಗವನ್ನು ರೂಪಿಸಿ ಹೊರುವ ವೈನಿಕುಲ ಕ್ಷತ್ರಿಯ ಮನೆತನದ ಹಿರಿಯ ಪೂಜಾರಿಗಳು ಈ ಆಚರಣೆಯ ಮೂಲ ರಹಸ್ಯವನ್ನ ಗೌಪ್ಯವಾಗಿಟ್ಟಿದ್ದಾರೆ ಎನ್ನಲಾಗಿದೆ. ದೈಹಿಕ ಆಚರಣೆಯ ಗುಟ್ಟನ್ನು ಬಹಿರಂಗಪಡಿಸುವುದು ಕುಲಕ್ಕೆ ಕೇಡು, ದೇಶಕ್ಕೆ ಹಾನಿ ಎಂಬುದು ಅವರ ನಿಲುವಾಗಿದೆ. ಕರಗ ಆಚರಣೆಯ ಮೂಲವನ್ನು ಹೇಳುವ ಒಂದು ಐತಿಹ್ಯ ಹೀಗಿದೆ. ಕರಗ ಹೊರುವ ವೀರಕುಮಾರರು ಎಲ್ಲ ಬಗೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುತ್ತಾರೆ. ಹುಣ್ಣಿಮೆಗೆ 9 ದಿನ ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ. ಇವರು ಮೂಲತಃ ತಮಿಳುನಾಡಿನವರು. 15ನೇ ಶತಮಾನದಲ್ಲಿಯೇ ಮೈಸೂರು ಸಂಸ್ಥಾನಕ್ಕೆ ಬಂದು ನೆಲೆಸಿದರೆಂದು ತಿಳಿದು ಬರುತ್ತದೆ. ಅನಂತರ ಈ ಜನಾಂಗ ಬೆಂಗಳೂರು, ಮೈಸೂರು, ತುಮಕೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ. ಸ್ನೇಹಿತರೆ, ಕರ್ನಾಟಕ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಕರಗ ಅತ್ಯಂತ ಜನಪ್ರಿಯವಾಗಿದೆ. ಬೆಂಗಳೂರಿನ ಸುತ್ತಮುತ್ತ ಈ ಕರಗ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ನಿಮಗೇನಾದರೂ ಸಮಯ ಸಿಕ್ಕರೆ ಈ ಕರಗದ ಆಚರಣೆಯಲ್ಲೂ ಪಾಲ್ಗೊಳ್ಳಿ. ಆ ದೇವಿ ಆದಿಶಕ್ತಿಯ ಆಶೀರ್ವಾದವನ್ನು ಪಡೆದು ನೀವು ಕೂಡ ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಹಲವಾರು ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.